ಅವರನ್ನು ಎಮ್ ಎಲ್ ಎಲೆಕ್ಷನ್ಗೆ ನಿಲ್ಲಿಸಿದುಂಟಲ್ಲ, ಇದು ಮಹಾ ದೊಡ್ಡ ಒಂದು ಅಪರಾಧ ಮಾಡಿದ್ದೇವೆ ನಾವು. ಯಾರ್ಯಾರ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಬೇಡಿಕೊಂಡು ಇವರು ಹೋದದ್ದು ನನಗೆ ಸೀಟು ಕೊಡಿ ಅಂತ ಕಾಂಗ್ರೆಸ್ BJPಯಲ್ಲಿ ಹೊರಗೆ ಹಾಕಿದ್ದಾರೆ. ಭಾರಿ ಒಂದು ಬೇಜಾರು ಸಂಘ. ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಇವರು ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ಇವರು BJPಯವರೇ ಸೀಟು ಕೊಟ್ಟು ಇವರನ್ನು MLA ಮಾಡಿ ಮರು ದಿವಸ ಅವರಿಗೆ ಎಲ್ಲರಿಗೂ ವಿರೋಧವಾಗಿದ್ದಾರೆ. ಕಾಂಗ್ರೆಸ್ನವರೇ ಓಟು ಕೊಡದೆ ಸೋಲಿಸಿದ್ದು. ನಮ್ಮ ಪುತ್ತೂರಿನಲ್ಲಿ ಶಕುಂತಳಾ ಶೆಟ್ಟಿಯನ್ನು ಯಾವಾಗ ಹೊರಗೆ ನಾವು ಇಟ್ಟಿದ್ದೇವೆ, ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಿದ್ದೇವೆ, ಆಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಉತ್ತಮ ಆಗುತ್ತೆ, ಒಳ್ಳೆಯದಾಗ್ತದೆ, ಖಂಡಿತ ವಿನ್ ಆಗ್ತದೆ. ಮೊಬೈಲ್ನಲ್ಲಿ ಶೈಲಜಾ ಅಮರನಾಥನವರು ಕಾಂಗ್ರೆಸ್ಸೇ ಅಲ್ಲ ಎಂಬ ರೀತಿಯಲ್ಲಿ ಮಾತಾಡಿದ್ದಾರೆ. ಇದು ಭಾರಿ ವಿಷಾದನೀಯ ಒಂದು ಸಂಗತಿಯಾಗಿದೆ ಮತ್ತು ಹಾಸ್ಯಾಸ್ಪದ. ಇವರಿಗೆ ಯಾರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಎಂಬ ಸಂಗತಿ ಈ ಶಕುಂತಳಾ ಶೆಟ್ಟಿಗೆ ಗೊತ್ತೇ ಇಲ್ಲ. ಇವರು BJPಯಿಂದ ಬಂದವರು. ಇವರಿಗೆ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅಂತ ಅವರಿಗೇನು ಗೊತ್ತು. ಈಗ ನಾನು ಕಾಂಗ್ರೆಸ್ ಆಫೀಸಿಗೆ ನಾನು ಹೋಗದೆ ಎಷ್ಟೋ ವರ್ಷ ಆಯಿತು. ನಾನು ಕಾಂಗ್ರೆಸ್ಸೇ. ಹಾಗಾದರೆ ಅವರ ದೃಷ್ಟಿಯಲ್ಲಿ ನಾನು ಕಾಂಗ್ರೆಸ್ ಅಲ್ಲ. ಜಗನ್ನಾಥ ರೈ ಅಂತ ಇದ್ದಾರೆ ಸೂತ್ರಬೆಟ್ಟು, ಅವರು ಕಾಂಗ್ರೆಸ್ನಲ್ಲಿದ್ದರು. ಅವರನ್ನು ತೆಗೆದು ಆಲಿಯವರನ್ನು ಮಾಡಿದರು, ಅದು ತೊಂದರೆ ಇಲ್ಲ, ಅದು ಬೇರೆ ವಿಚಾರ. ಆದರೆ ಅವರನ್ನು ಕಾಂಗ್ರೆಸ್ ಅಲ್ಲ ಅಂತ ಹೇಳಲಿಕ್ಕೆ ಆಗ್ತದಾ? ಎಷ್ಟೋ ವರ್ಷ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದವರು ಅಲ್ವಾ. ಇಲ್ಲಿ ಬಾಗೂರು ದೇಶ ಕಟ್ಟೋಣ ಎಂಬ ಒಂದು ಕಾರ್ಯಕ್ರಮವನ್ನು ಶೈಲಜಾ ಅಮರನಾಥನವರು ಹಮ್ಮಿಕೊಂಡಿದ್ದರು. ಆ ಸಭೆಗೆ ಅವರು ಬಂದಿದ್ದಾರೆ. ನಾನು ಕೂಡ ಅವರ ಹತ್ರ ಮಾತಾಡಿದ್ದೇನೆ. ನಮ್ಮ ಮನೆಗೆ ಬಂದಿದ್ದಾರೆ ಅವರು. ಶೈಲಜಾ ಅಮರನಾಥ್ ಅವರ ಮನೆ ಒಕ್ಕಲಿಗೂ ಕೂಡ ಅವರು ಬಂದಿದ್ದಾರೆ. ಅವರು ಪರಿಚಯ ಇಲ್ಲ, ಗುರುತ ಇಲ್ಲ ಅಂತ ಹೇಳಿದರೆ ಇದು ಭಾರಿ ದೊಡ್ಡ ಒಂದು ವಿಷಾದನೀಯ ಒಂದು ಸಂಗತಿಯಾಗಿದೆ. ನಿಜವಾಗಿ ನೋಡಿದರೆ ಇದು ನಮ್ಮ ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ ಅವರು ಕಾಂಗ್ರೆಸ್ ಅಲ್ಲ, ಅವರು BJPಯಲ್ಲಿ ಇದ್ದವರು. ನಾವು ಮಾಡಿದಂಥ ಮೊದಲ ತಪ್ಪು ಕಾಂಗ್ರೆಸ್ನವರು ಅದೇ. ಅವರು ಬೇರೆ ಪಕ್ಷದಲ್ಲಿದ್ದು ಅವರನ್ನು ನಾವು ಕರೆದು ಅವರಿಗೆ ಸ್ಥಾನಮಾನ ಕೊಟ್ಟು ಅವರನ್ನು MLA ಎಲೆಕ್ಷನ್ಗೆ ನಿಲ್ಲಿಸಿದುಂಟಲ್ಲ, ಇದು ಮಹಾ ದೊಡ್ಡ ಒಂದು ಅಪರಾಧ ಮಾಡಿದ್ದೇವೆ ನಾವು. ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಜನ ಇದ್ದು ಅವರಿಗೆ ನಾವು ಆಸ್ಪದ ಕೊಡದೆ, MLA ಶಾಸಕರ ಒಂದು ಸ್ಥಾನಕ್ಕೆ ಓಟಿಗೆ ನಿಲ್ಲಲಿಕ್ಕೆ ಇದು ಕೊಡದೆ ಇವರಿಗೆ ಕೊಟ್ಟದ್ದು ನಾವು ತಪ್ಪು ನಾವು. ಈಗ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಅವರು ಕಾಂಗ್ರೆಸ್ನವರು ಕರೆದು ಕೊಟ್ಟದ್ದು ಅಂತ. ಇವರು ಬೇಡಿಕೊಂಡು ಹೋದದ್ದು. ಯಾರ್ಯಾರ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಬೇಡಿಕೊಂಡು ಇವರು ಹೋದದ್ದು ನನಗೆ ಸೀಟು ಕೊಡಿ ಅಂತ ಕಾಂಗ್ರೆಸ್ BJPಯಲ್ಲಿ ಹೊರಗೆ ಹಾಕಿದ್ದಾರೆ. ಸದಾನಂದ ಗೌಡರು ಇವರ ತಲೆ ಹೊಕ್ಕಲಿಕ್ಕೆ ಸದಾನಂದ ಗೌಡರು ಬಿಡುವುದಿಲ್ಲ. ಅಂದರೆ ಅಷ್ಟು ಅನ್ಯಾಯ ಅವರಿಗೆ ಮಾಡಿದ್ದಾರೆ BJPಯವರೇ ಸೀಟು ಕೊಟ್ಟು ಇವರನ್ನು MLA ಮಾಡಿ ಮರು ದಿವಸ ಅವರಿಗೆ ಎಲ್ಲರಿಗೂ ವಿರೋಧವಾಗಿದ್ದಾರೆ. ಯಾಕೆಂತ ಹೇಳಿದರೆ ಇದು ನನಗೆ BJPಯವರು ಹೇಳಿದ್ದು. ನಿಮಗೆ ಇನ್ನು ಮುಂದಕ್ಕೆ ಗೊತ್ತಾದಿತ್ತು, ಅವರು ಏನು ಮಾಡ್ತಾರೆ ಎಂಬಂಥ ವಿಚಾರ ನಿಮಗೆ ಗೊತ್ತಾದಿತ್ತು ಅಂತ ಹೇಳಿದ್ದಾರೆ. ಹಾಗೆ ಮಾಡಿದ್ದಾರೆ. ಇದು ಸದಾನಂದ ಗೌಡ್ರೆ ಸ್ವತಃ ನನ್ನ ಹತ್ರ ಮಾತಾಡಿದ್ದಾರೆ. ಆಲೇನು ನಂಬೋರ್ ಚೆನ್ನ ಅಲ್ಲಿ ಎಂಕ್ಲೆಗೆ ದೊಡ್ಡ ಮಲ್ತನಗಳು ಇತ್ತ ಕಾಂಗ್ರೆಸ್ ಬತ್ತಿಪ್ಪಳು ನನ್ನ ದುಂಬು ಅಲ್ಲಿ ದಾನೆ ಮಲ್ಪಳು ತೂಲೆ ಅಂತ ನನ್ನ ಹತ್ರ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದೆ, ನನಗೆ BJPಯವರು ಆಗಲಿ ಕಾಂಗ್ರೆಸ್ ನನಗೇನು ಅವರ ಹತ್ರ ಬೇಸರ ಇಲ್ಲ, ಮತ್ತೊಂದಿಲ್ಲ. ನಾನು ಎಲ್ಲರ ಹತ್ರ ನಾನು ಒಳ್ಳೆಯದರಲ್ಲಿದ್ದೇನೆ. ಹೇಮನಾಥ್ ಶೆಟ್ಟಿಯವರನ್ನು ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ ಇವರು. ಹೇಮನಾಥ್ ಶೆಟ್ಟಿ ಬ್ಲಾಕ್ನ ಅಧ್ಯಕ್ಷ ಆಗಿ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ಭಾರಿ ಒಂದು ಬೇಜಾರು ಸಂಘ. ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಇವರು ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ ಇವರು. ಈಗಲೂ ಹೇಮನಾಥ್ ಶೆಟ್ಟಿ ಹೋಗುವುದಿಲ್ಲ, ಅಲ್ಲಿಗೆ ಅವರ ಹತ್ರ ಹೋಗೋದಿಲ್ಲ. ಇಸಾಕ್ ಸಾಲ್ಬಾರ್ ಹೋಗೋದಿಲ್ಲ. ಹೀಗೆ ಒರಿಜಿನಲ್ ಕಾಂಗ್ರೆಸ್ನವರು ಯಾರಿದ್ದಾರೋ ಅವರ ಹತ್ರ ಹೋಗೋದಿಲ್ಲ, ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾನು ಈಗ ಕಾಂಗ್ರೆಸ್ ಆಫೀಸಿಗೆ ಹೋಗಿಲ್ಲ. ಹಾಗಾದರೆ ನಾನು ಕಾಂಗ್ರೆಸ್ ಅಲ್ಲ BJP ಯಾವ ಪಾರ್ಟಿ? ನಾನು ಅಲ್ಲ ನಕ್ಸಲೈಟ? ನಾನು ಯಾವ ಪಾರ್ಟಿ? ನಾವು ಯಾವ ಪಾರ್ಟಿ ಯಾವ ಇದರಲ್ಲಿರುವುದು ಅಂತೇಳಿ ಇವರು ನಿಘಂಟು ಮಾಡುವಂಥ ವ್ಯಕ್ತಿ ಅಲ್ಲ ಇವರು. ಇವರನ್ನು ಈ ಕಾಂಗ್ರೆಸ್ ಪಕ್ಷದಿಂದ ಯಾವಾಗ ಹೊರಗೆ ಹಾಕಿತು ಆಗ ಈ ಕಾಂಗ್ರೆಸ್ ಪಾರ್ಟಿ ಇದು ಉಳಿತದೆ. ಇಲ್ಲದಿದ್ದರೆ ಅವರು ಹೇಳ್ತಾ ಇದ್ದರು, 2,000 ಚಿಲ್ಲರೆ ಕೋಟಿ ರೂಪಾಯಿ ನಾನು ಖರ್ಚು ಮಾಡಿದ್ದೇನೆ, ನನಗೆ ವಿಟ್ಲದಲ್ಲಿ ಒಂದು 15,000 ಜಾಸ್ತಿ ಸಿಗ್ತದೆ, ಪುತ್ತೂರಿನಲ್ಲಿ ಒಂದು 10,000 ಓಟು ಜಾಸ್ತಿ ಸಿಗ್ತದೆ, ನಾನು 25,000ಕ್ಕೆ ನಾನು ವಿನ್ನು ಅಂತ ಹೇಳ್ತಾ ಇದ್ದರು. ಯಾಕೆ ವಿನ್ ಆಗಲಿಲ್ಲ? ಇಷ್ಟು ಖರ್ಚು ಮಾಡಿದವರು, ಇಷ್ಟು ಕೆಲಸ ಮಾಡಿದವರು, ಭಾರಿ ಒಳ್ಳೆಯ ಹೆಂಗಸಾಗಿದ್ದರೆ ಇವರು ಯಾಕೆ ಇವರಿಗೆ 19,000ಕ್ಕೆ ಇವರನ್ನು ಸೋಲಿಸಿದ್ರು ಜನ? ಯಾರು ಸೋಲಿಸಿದ್ದು?
ಕಾಂಗ್ರೆಸ್ನವರೇ ಓಟು ಕೊಡದೆ ಸೋಲಿಸಿದ್ದು, ಬಿ ಜೆ ಪಿಯವರಲ್ಲ. ಬಿ ಜೆ ಪಿಯವರು ಓಟು ಕೊಡದೆ ಇವರನ್ನು ಸೋಲಿಸಿದ್ದ ಅಲ್ಲ. ಇವರೊಟ್ಟಿಗೆ ಇರುವವರು ಯಾರು? ಬಿ ಜೆ ಪಿಯವರು. ಸ್ವಾಭಿಮಾನ ಅವರು ಬಿಟ್ಟರೆ ಬೇರೆ ಯಾರಿಲ್ಲ. ನ್ಯಾಯವಾದ ಒರಿಜಿನಲ್ ಕಾಂಗ್ರೆಸ್ನವರು ಅಲ್ಲಿಗೆ ಹೋಗ್ತಾರಾ? ಅವ್ರ ಹತ್ರ ಮಾತಾಡ್ತಾರ? ಅಲ್ಲ, ಇವರು ಕಾರ್ಯಕರ್ತರನ್ನು ಕರೆದು ಮಾತಾಡ್ತಾರ? ಅದು ಕೂಡ ಇಲ್ಲ. ಇದು ನಿರ್ನಾಮ ಮಾಡ್ತಾರೆ. ನಮ್ಮ ಪುತ್ತೂರಿನಲ್ಲಿ ಶಕುಂತಳಾ ಶೆಟ್ಟಿಯನ್ನು ಯಾವಾಗ ಹೊರಗೆ ನಾವು ಇಟ್ಟಿದ್ದೇವೆ, ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಿದ್ದೇವೆ, ಆಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಉತ್ತಮ ಆಗುತ್ತೆ, ಒಳ್ಳೆಯದಾಗ್ತದೆ, ಖಂಡಿತ ಏನಾಗ್ತದೆ. ಅವರನ್ನು ಸುರುವಿಗೆ ಅವರನ್ನು ಹೊರಗೆ ಇಡಬೇಕು. ಅವರು ಕಾಂಗ್ರೆಸ್ ಅಲ್ಲ, ಅವರು ಬಿ ಜೆ ಪಿ. ಈಗಲೂ ಅವರ ತಲೆ ಇರೋದು ಬಿ ಜೆ ಪಿ. ಆದರೆ ಒಳಗೆ ಅವರು ಮಾತ್ರ ಯಾರೂ ಹೊಕ್ಕಲಿಕ್ಕೆ ಅವರನ್ನು ಮಾತ್ರ ಬಿಡುವುದಿಲ್ಲ. ಆದರೆ ಅವರ ಗುಣ ಗೊತ್ತುಂಟು ಅವರ. ಆದ್ದರಿಂದಾಗಿ ನಾನು ಹೇಳುವುದೇನು ಅಂತ ಹೇಳಿದೆ, ನನ್ನನ್ನು ಕೂಡ ಅವರು ಕಾಂಗ್ರೆಸ್ ಅಲ್ಲ ಅಂತ ಹೇಳಲಿಕ್ಕೆ ಸಾಕು. ಶಕುಂತಳಾ ಶೆಟ್ಟಿಯವರು ಶೈಲಜಾ ಅಮರನಾಥ್ ಅವರೊಟ್ಟಿಗೆ ಬೆಂಗಳೂರಿನಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದರು, ಮೀಟಿಂಗ್ನಲ್ಲಿ. ಮಂಗಳೂರಿನಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದರು. ಶೈಲಜಾ ಅಮರನಾಥನವರ ಮನೆ ಒಕ್ಕಲಿಗೆ ಅವರು ಬಂದಿದ್ದಾರೆ, ನಾನು ನೋಡಿದರೆ ಮಾತಾಡಿದ್ದೇನೆ, ಎರಡು ಬಂದಿದ್ದಾರೆ. ನನ್ನ ಮನೆಗೂ ಬಂದಿದ್ದಾರೆ. ಅವರು ಕಾಂಗ್ರೆಸ್ ಅಲ್ಲಂತ ಹೇಳಿದರೆ ಅವರ ಮನೆಗೆ ಯಾಕೆ ಹೋದರು ಇವರು? ತೆಗೆದುಕೊಂಡು ಕಾರಣಕ್ಕಾಗಿ ಅವರು ಆ ಥರ ಹೇಳ್ತಿರ್ಬೋದು ಅಂತ ನಿಮಗೆ ಅನಿಸ್ತದೆ? ಅವರು ವೈಯಕ್ತಿಕ ದ್ವೇಷ ಅಂತ ಹೇಳಿದರೆ, ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನ ಕೊಡುವುದಕ್ಕೆ, ಅಂದರೆ MLA ಸೀಟು ಕೊಡುವುದಕ್ಕೆ ಶೈಲಜಾ ಅಮರನಾಥನವರು ವಿರೋಧವಿದ್ದಾರೆ ಎಂಬಂಥ ವಿಚಾರ ಅವರ ಮನಸ್ಸಿಗೆ ಹೋಗಿರ್ಬೋದು. ಇಲ್ಲ. ಶೈಲಜಾ ಅಮರನಾಥನವರು ಅವರ MLA ಸೀಟು ಕೇಳುವುದಿಲ್ಲ. ಅವರಿಗೆ ಗೊತ್ತಿರ್ಬೋದು, ಹಾಗೆ ಅವರ ಮನಸ್ಸಿಗೆ ಆಗಿರ್ಬೋದು. ಅದರಿಂದಾಗಿ ಅವರು ವಿರೋಧ ಮಾಡೋದು, ಅವರು ಬೇರೆ ಏನಿಲ್ಲ. ಅವರಿಗೆ ನಿಮಗೆ ಸೀಟು ಕೊಡಬೇಕು ಅಂತ ಹೇಳಿದರೆ ಭಾರಿ ಸಂತೋಷ ಆದೀತು. ನಾನು ಹೇಳಿದ್ದು ಸಂತೋಷ ಆದರು. ಆದರೆ ಗೆಲ್ತಾರೆ ಇವರು ಇನ್ನು ಮುಂದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯ ಆಗಲಿ DK ಶಿವಕುಮಾರ್ ಆಗಿ ತಪ್ಪಿ ಇವರಿಗೆ MLA ಸ್ಥಾನಮಾನ ಏನಾದರೂ ಮುಂದಕ್ಕೆ ಕೊಟ್ಟರೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಪಕ್ಷ 29,000ಕ್ಕೆ ಸೋಲ್ತದೆ. ಇದನ್ನು ನೀವು ಬರೆದು ಬೇಕಾದರೆ ಇಟ್ಟುಕೊಳ್ಳಿ. ಈ ಪರಿಸ್ಥಿತಿಗೆ ಬರ್ತದೆ. ಅಂದರೆ ಯಾವ ವರ್ಕರ್ಸ್ ಕಾಂಗ್ರೆಸ್ನಲ್ಲಿ ಇದ್ದಾರೋ ಅವರ ಪರಿಚಯ ಇಲ್ಲ. ಸ್ವಾಭಿಮಾನ ವೇದಿಕೆ ಮತ್ತು ಬಿ ಜೆ ಪಿಯಿಂದ ಇವರೊಟ್ಟಿಗೆ ಬಂದವರು, ಅದರಲ್ಲಿ ಸಹ ಬಿ ಜೆ ಪಿಯವರು ಕೆಲವರೆಲ್ಲ ಉಂಟಲ್ಲ, ಕಾಂಗ್ರೆಸ್ಗೆ ಬಂದವರು, ಲೋಕೇಶ್ ಹೆಗಡೆ ಅವರು ಅಂಥವರೆಲ್ಲ ಇವ್ರ ಹತ್ರವೇ ಆಗದೆ ಹೋದದ್ದು, ಇವ್ರ ಹತ್ರವೇ ಸಮಾಧಾನ ಇಲ್ಲದೆ ಹೋದದ್ದೆಲ್ಲ ಎಲ್ಲ ಪುನಃ ಹೋಗಿ ಆಯಿತು. ಇನ್ನು ಕೆಲವರೆಲ್ಲ ಇದ್ದಾರೆ. ಈ ರೀತಿ ಒಂದು ಇದು ಮಾತಾಡೋದು. ನಾವು ಶೈಲಜಾ ಅಮರನಾಥ್ ಅವರ ಮನೆಗೆ ಕಲ್ಲು ಬಿಸಾಡಿದರೆ, ಅಲ್ಲ ಮಡ್ಡ ಎಲ್ಲ ಹಾಕಿದರೆ, ಇಲ್ಲದೆ ಏನಾದರೂ ಉಪದ್ರ ಕೊಟ್ಟಿದ್ದರೆ ಅಂಥ ವಿಚಾರದಲ್ಲಿ ಇವರು ಮಾತಾಡೋದಿಲ್ಲ. ಯಾರೂ ರಾಮ ಆಗಲಿ, ಕೃಷ್ಣ ಆಗಲಿ, ಹನುಮಂತ ಆಗಲಿ, ಸೀತೆ ಆಗಲಿ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದವರು, ಖಂಡಿತ ಹಾಗೆ ಹೇಳಲಿಕ್ಕೆ, ದೂರಲಿಕ್ಕೆ, ಅವರನ್ನು ಅವಮಾನ ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ಇದು ಶುದ್ಧ ಸುಳ್ಳು. ಇದರಲ್ಲಿ ಏನೋ ಒಂದು ಕುತಂತ್ರ ಇರಬೇಕು ಅಂತ ನನ್ನ ಅನಿಸಿಕೆ ನನ್ನದು. ಯಾರು ಹೇಳಲಿಕ್ಕಿಲ್ಲ. ಯಾಕೆಂದರೆ ನಾವು ಒಂದು ಹೇಳುವಾಗ ರಾಮ ಅಂತ ಹೇಳುವಂಥ, ನಾವು ಕಾಂಗ್ರೆಸ್ ಅಂತ ಹೇಳಿದ್ರೆ ನಮಗೆ ದೇವರಿಲ್ವೋ? ಮಾಲಿಂಗೇಶ್ವರ ನಮ್ಮ ದೇವರಲ್ಲೋ? ಕೃಷ್ಣ ನಮ್ಮ ದೇವರಲ್ಲೋ? ನಾವು ರಾಮನ ಭಜನೆ ಮಾಡೋದಿಲ್ಲೋ? ದೇವರನ್ನು ನಾವು ಆರಾಧನೆ ಮಾಡೋದು. ನಾವು ದಿನಕ್ಕೆ 2 ಸರ್ತಿ ನಾನು ದೇವರಿಗೆ ಕೈ ಮುಗಿದಿಲ್ಲೋ? ಹಾಗಾದ್ರೆ ನಾನು ಹಿಂದೂ ಅಲ್ಲ? ನಾನು ಕಾಂಗ್ರೆಸ್ ಅಂತ ಹೇಳಿದ ಕೂಡಲೇ ನಾನು ಹಿಂದೂ ಅಲ್ಲೋ? BJP ಅಂತಲೇ ಆಗಿರಬೇಕಾ? ಅದು ಶುದ್ಧ ಸುಳ್ಳು. ಅಂದರೆ ಅದು ಹಿಂದುತ್ವವನ್ನು ಬೆಳೆಸಲಿಕ್ಕೆ ಬೇಕಾಗಿ ಅವರು ಮಾಡುವ ಒಂದು ಕೆಲಸ ಅಲ್ಲದೆ ಬೇರೆ ಏನಲ್ಲ. ಬಿಸಾಡಿದ್ರಲ್ಲಿ ಆಗಿದ್ರೆ ಶಕುಂತಳಾ ಶೆಟ್ಟಿ ಅವರ ಕೈವಾಡ ಇದೆ ಅಂತ ಅನಿಸ್ತದೆ. ಯಾವುದು? ಈ ಕಲ್ಲು, ಈಗ ಮನೆಗೆ ಕಲ್ಲು ಬಿಸಾಡಿತ್ತು. ಇಲ್ಲ. ಅವರ ಪಿತೂರಿ ಏನಾದರೂ ಉಂಟಂತ ಹೇಳುವುದಿಲ್ಲ. ಆದರೆ ಅವರು ಹೇಳುವುದು ಮಾತ್ರ ಸರಿ ಇಲ್ಲ. ನಾನು ಅವರ ಪಿತೂರಿ ಉಂಟಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ನಾಯಕ ವಿರೋಧ ಅಂದರೆ ಶೈಲಜಾ ಅಮರನಾಥರವರ ಹತ್ರವೇ ವೈಯಕ್ತಿಕವಾಗಿ ಅವರಿಗೆ ಅಸಮಾಧಾನ, ಅದಕ್ಕೆ ಬೇಕಾಗಿ ಹಾಗೆ ಮಾತಾಡ್ತಾರೆ, ಬೇರೆ ಏನಲ್ಲ. ನೋಡು, ನನ್ನನ್ನು ಅವರು ಕಾಂಗ್ರೆಸ್ ಅಲ್ಲ ಅಂತ ಹೇಳಿ ನಾನು ಕಾಂಗ್ರೆಸ್ ಆಫೀಸ್ಗೆ ನಾನು ಹೋಗೋದಿಲ್ಲ, ಎಷ್ಟೋ ವರ್ಷ ಆಯ್ತು ನಾನು ಹೋಗೋದಿಲ್ಲ ಹೇಳಲಿ. ಅವರು ಯಾಕೆ ಹೇಳುವುದಿಲ್ಲ? ಅವರು ನಾನೇನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟು ಸಿಕ್ಕಬೇಕಂತ ಹೇಳಿ ಗೋಮ್ಸಿನೊಟ್ಟಿಗೆ ಹೋಗಿದ್ದೇನೋ? ಅಲ್ಲ, MP ಹತ್ರ, ಉಡುಪಿ MP ಹತ್ರ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಹೋಗಿದ್ದೇನೋ? ನನಗೆ MLA ಸೀಟು ಕೊಡಿಸಿ ಅಂತ ಕೇಳಲಿಕ್ಕೆ ಹೋಗಿದ್ದೇನೋ? ನಾನು ಹೋಗಲಿಲ್ಲಲ್ಲ. ಅವರೇ ಹೋದದ್ದು. ಹಾಗಾಗಿ ಉಂಟಲ್ಲ, ಅವರಿಗೆ ಸೀಟು ಸಿಕ್ಕಿದ್ದವರಿಗೆ, ಇಲ್ಲದೆ ಅವರು ಕಾಂಗ್ರೆಸ್ ಅಂತ ಹೇಳಿ ಅವರಿಗೆ ಕೊಟ್ಟದ್ದಲ್ಲ, BJPಯಿಂದ ಬಂದಂತ ಹೇಳಿ ಹಾಗೆ
ಏನೋ ಒಂದು ಇದರಲ್ಲಿ ಗೋಮ್ಸಿದ್ದ ಆ ಫಾದರೆಲ್ಲ ಹೇಳಿದ್ರು ಅಂತೇಳಿ ಈ ರೀತಿಯಲ್ಲಿ ಒಂದು ಸಿಕ್ಕಿದಲ್ಲದೆ ಇನ್ನೊಬ್ಬರು ಯಾರಾದರೂ ಕೊಡಿಸಿದಲ್ಲ. ಮತ್ತು ಈಗ ಆಗ ಮಾತ್ರ ಅವರು ಈ ಪಕ್ಷದಲ್ಲಿ ಬಿ ಜೆ ಪಿಯಲ್ಲಿ ಸೀಟೇ ಸಿಕ್ಕುವುದಿಲ್ಲ ನೋಡಿದ್ದಾರೆ, ಸುಮಾರು ಪ್ರಯತ್ನ ಮಾಡಿದ್ದಾರೆ ಹೋಗಲಿಕ್ಕೆ, ಅವರು ಹೋಗಲಿಕ್ಕೆ ಬಿಡಲಿಲ್ಲ, ಸಿಕ್ಕುವುದೇ ಇಲ್ಲ ಅಂತೇಳಿ ಲಾಸ್ಟ್ ಮಿನಿಟಿಗೆ ಆಗುವಾಗ ಇವರು ಹಾಗೆ ಒಪ್ಪಿಕೊಂಡು ಆಸ್ಕರ್ ಫೆರ್ನಾಂಡಿಸ್ನೊಟ್ಟಿಗೆ ಹೋದದ್ದು ಇವರು. ಹಾಗಾಗಿ ಇವರಿಗೆ ಸಿಕ್ಕಿದ್ದು. ಇದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅವರು ಯಾವಾಗ ಕಾಂಗ್ರೆಸ್ ಆಫೀಸಿಗೆ ಕಾಲಿಟ್ರ ಅಲ್ಲಿಂದ ಇಷ್ಟವರೆಗೆ ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಮುನ್ಸಿಪಾಲ್ಟಿ ಆಗಲಿ ಯಾವುದರಲ್ಲಿಯೂ ಸೀಟು ಬರಲಿಲ್ಲ, ಮೇಲೆ ಬರಲಿಲ್ಲ. ಒಂದು ಉದಾಹರಣೆಗೆ ನಾನು ಹೇಳೋದು, ಇದು ಹೇಮನಾಥ್ ಶೆಟ್ಟಿ ಬ್ಲಾಕಿನ ಅಧ್ಯಕ್ಷ ಆಗಿರುವಾಗ ಪುತ್ತೂರಿನಲ್ಲಿ 15 ಜನ ಪುರಸಭಾ ಸದಸ್ಯರಿದ್ದರು, ತಾಲೂಕು ಪಂಚಾಯತ್ ಮೆಂಬರ್ಗಳಿದ್ದರು, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು. ಇವರು MLA ಬಂದ ನಂತರ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ? ಇವರಿಗೆ ಮಾಡ್ಬೋದಿತ್ತಲ್ಲ, ಇವರಿಗೆ ಕೆಲಸ ಮಾಡ್ಬೋದಿತ್ತಲ್ಲ. ಇವರು ಬಂದ ನಂತರ ನಿಜವಾಗಿ ಜಾಸ್ತಿ ಸೀಟು ಬರಬೇಕಿತ್ತು. ಇದು ಇಲ್ಲ, ಈಗ 5 ಸೀಟು ಇರೋದು, 5 ಜನ ಪುರಸಭಾ ಸದಸ್ಯರು ಇರೋದು. ಇದಕ್ಕೆ ಕಾರಣ ಏನು? ಏನೋ ಪುಣ್ಯದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರಲ್ಲ, ಅನಿತಾ ಹೇಮನಾಥ್ ಶೆಟ್ಟಿ ಇದ್ದಾರೆ, ಅವರಿಗೆ ಒಬ್ಬರು ಮಾತ್ರ ಇರೋದು. ಅವರು ಹೇಗೆ ಗೆದ್ದರು ಅಂತ ಹೇಳಿದರೆ ಇವರು ಹೇಳೋದು ಎಂಥದ್ದು ಗೊತ್ತುಂಟ, ಅವು ಕಾಂಗ್ರೆಸ್ ಬೆಲ್ಟ್ ಅಣ್ಣ. ಎಂಥದ್ದು ಬೆಲ್ಟು? ಅವರು ಆ ರೀತಿ ಕೆಲಸ ಮಾಡಿದ್ದಾರೆ. ಬೆಲ್ಟ್ ಅಲ್ಲ, ಇಡೀ ಪುತ್ತೂರೇ ಕಾಂಗ್ರೆಸ್ ಬೆಲ್ಟು. ಅದು ಬಿಡಿ, ಈಗ ಇವರಿಂದಾಗಿ ಹೀಗೆ ಆಗ್ತಾ ಬಂದದ್ದಲ್ಲದೆ ಇದು ಕಾಂಗ್ರೆಸ್ನನ್ನು ಯಾವಾಗ ಸೋಲಿಸಲಿಕ್ಕೂ ಸಾಧ್ಯವಿಲ್ಲ, ಖಂಡಿತ ಸಾಧ್ಯ ಇಲ್ಲ. ಆದರೆ ಇವರಿಂದಾಗಿ ಹೀಗೆ ಆಗೋದು. ಪಕ್ಷದ ಒಳಗೆ ಇದ್ದು ಇವರು ಗುದ್ದಿಕೊಂಡು ಬೇಡದ್ದೆಲ್ಲ ಮಾಡಿಕೊಂಡು ಈ ಕಾಂಗ್ರೆಸ್ ಕಾರ್ಯಕರ್ತನ ಮುಖ ನೋಡದೆ, ನಾನು ಅವರಿಗೆ ನಮಸ್ಕಾರ ಮಾಡಬೇಕಾದ್ರೆ ನಿಮ್ಮ ಹತ್ರ ಹೇಳು ನೋಡು, ನಾನು ಎದುರು ಹೋಗಿ ನಿಂತು ಸಕ್ವಕ್ಕ ನಮಸ್ಕಾರ ಅಂತ ಹೇಳಬೇಕು, ಇಲ್ಲದರ ಮುಖ ತಿರುಗಿಸುವುದಿಲ್ಲ. ಅಷ್ಟು ಅಹಂಕಾರ ಉಂಟು ಅವರಿಗೆ. ಯಾವಾಗ ಆಗಲೂ ಏನೇ ಆಗಲಿ, ಒಂದು ಮನೆಗೆ ಕಲ್ಲು ಬಿಸಾಡಿದೆ, ಮಡ್ಡೊಯ್ಲು ಹಾಕಿದೆ, ಮತ್ತೊಂದು ಅದಾದರೂ ಒಂದು ಅನುಕಂಪ ಬೇಕಿತ್ತು. ಹೀಗೆ ಮಾಡಬಾರ್ದಿತ್ತು ಅಂತೇಳಿ. ರಾಮನನ್ನು ತೆಗೊಳ್ಳುವುದಾಗಲಿ, ಕೃಷ್ಣನನ್ನು ತೆಗೊಳ್ಳುವುದಾಗಲಿ, ಇಲ್ಲಿ ಯಾವುದೋ ನಮ್ಮ ದೇವರನ್ನು ತೆಗೊಳ್ಳುವುದಕ್ಕೆ ನಾನು ಸಹ ವಿರೋಧ, ತೆಗೊಳ್ಬಾರ್ದು. ಅದು ಇನ್ನು ಮುಂದಕ್ಕೆ ಆ ಸತ್ಯಾಸತ್ಯತೆ ಅದು ಅಮರನಾಥ, ನಮ್ಮ ಶೈಲಜಾ ಅಮರನಾಥನವರ ಹತ್ರವೇ ಅದು ಬೆಳಕಿಗೆ ಬರ್ತದೆ, ಇದು ಖಂಡಿತ. ಇಷ್ಟು ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶುಭಾರಂಭಗೊಂಡಿದೆ ಪರಾಗ್ ಫ್ಯಾಬ್, ಮಾಸ್ಟರ್ ಆಫ್ ಟೆಕ್ಸ್ಟೈಲ್ಸ್. ಎಲ್ಲ ತರಹದ ಟೆಕ್ಸ್ಟೈಲ್ಸ್ ಗಳ ಬೃಹತ್ ಮಳಿಗೆ, ಫಾರ್ಚೂನ್ ಮಾಲ್, ರಾಧಾಸ್ ಹತ್ತಿರ, ಕೋರ್ಟ್ ರೋಡ್, ಪುತ್ತೂರ್. ಕಾಂಟ್ಯಾಕ್ಟ್ 7996618888 9895194384. ನಮ್ಮ ಶಾಖೆಗಳು ಪರಾಗ್ 2, ಅಪ್ಸರಾ ಟೈಗರ್ ಗಾರ್ಡನ್, ಕಾಸರಗೋಡು. ಪರಾಗ್ ಟೆಕ್ಸ್ಟೈಲ್ಸ್, ಮ್ಯಾಕ್ ಫ್ಲೋರಾ ಬಿಲ್ಡಿಂಗ್, ಉಪ್ಪಳ. ಪರಾಗ್ ಫ್ಯಾಷನ್, ಭವಂತಿ ಸ್ಟ್ರೀಟ್, ಮ್ಯಾಂಗಲೋರ್. ಪರಾಗ್ NX, GHS ರೋಡ್, ಅಪೋಸಿಟ್ ಟೋಕಿಯೋ ಮಾರ್ಕೆಟ್, ಮ್ಯಾಂಗಲೋರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.